ನಮಸ್ಕಾರ ಸ್ನೇಹಿತರೆ, ನಾನು ವಾಸುದೇವ ಪಿರುವಾಜೆ. ಕುರುಕ್ಷೇತ್ರ ಯುದ್ಧ ಹಾಗೂ ಅದರ ಫಲಿತಾಂಶದ ಬಗ್ಗೆ ಮೊದಲೇ ಮಾಹಿತಿ ತಿಳಿದಿದ್ದ 7 ಮಹಾಜ್ಞಾನಿಗಳು ಯಾರ್ಯಾರು ಗೊತ್ತಾ? ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಎಂತಹ ಸಾವು ನೋವುಗಳು ಸಂಭವಿಸಿತು ಎಂಬುದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಚಾರ. ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಭೀಕರ ಯುದ್ಧದಲ್ಲಿ ಸಾವಿರಾರು ಜನರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದರು, ಕೌರವರು ಸಂಪೂರ್ಣ ನಾಶವಾದರು ಎಂಬುದನ್ನು ನಾವು ಕೇಳಿ ತಿಳಿದಿದ್ದೇವೆ. ಆದರೆ ಯುದ್ಧದಿಂದ ಆಗುವಂತಹ ನಾಶ ಹಾಗೂ ಯಾರು ಗೆಲ್ಲುತ್ತಾರೆ ಎಂಬುದು 7 ಜನ ಮಹಾಶಯರಿಗೆ ಅದಾಗಲೇ ತಿಳಿದಿತ್ತು. ಹಾಗಾದರೆ ಆ 7 ಜನ ಮಹಾಶಯರು ಯಾರು ಹಾಗೂ ಯುದ್ಧದ ಕಠೋರತೆ ತಿಳಿದಿದ್ದರೂ ಯಾಕೆ ಯುದ್ಧವನ್ನು ತಡೆಯಲಿಲ್ಲ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೌದು ಸ್ನೇಹಿತರೆ, ಎಲ್ಲರಿಗೂ ತಿಳಿದಿರುವ ರಹಸ್ಯದಂತೆ ಯುದ್ಧದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅದಾಗಲೇ ಸಂಪೂರ್ಣ ಮಾಹಿತಿ ತಿಳಿದಿತ್ತು. ಇನ್ನು ಎರಡನೆಯವರಾಗಿ ಅಧರ್ಮ ಎಂದು ತಿಳಿದಿದ್ದರೂ ಕೂಡ ಕೌರವರ ಪರ ಅನಿವಾರ್ಯವಾಗಿ ಯುದ್ಧ ಮಾಡಿದಂತಹ ಭೀಷ್ಮ ಮಹಾಶಯರಿಗೆ ಕೂಡ ಯುದ್ಧದ ಫಲಿತಾಂಶ ತಿಳಿದಿತ್ತು. ಹೀಗಾಗಿ ಭೀಷ್ಮ ಮಹಾರಾಜ ದುರ್ಯೋಧನನಿಗೆ ಯುದ್ಧ ಮಾಡಿದರೆ ಪಾಂಡವರು ಗೆಲ್ಲುತ್ತಾರೆ, ಆದ್ದರಿಂದ ಯುದ್ಧ ಮಾಡುವುದು ಬೇಡ ಎಂಬ ಬುದ್ಧಿವಾದವನ್ನು ಹೇಳಿದರು. ಇದನ್ನು ದುರ್ಯೋಧನ ಕೇಳದ ಕಾರಣ ಸಂಪೂರ್ಣ ನಾಶವಾದರು ಎಂದರೆ ತಪ್ಪಾಗಲಾರದು. ಇನ್ನು ಆ ಅವಧಿಯಲ್ಲಿ ದಿವ್ಯ ದರ್ಶನವನ್ನು ಹೊಂದಿದ್ದಂತಹ ಋಷಿಮುನಿಗಳು ಎಂದರೆ ಅದು ವೇದವ್ಯಾಸರು. ಇವರಿಗೂ ಕೂಡ ಕುರುಕ್ಷೇತ್ರ ಯುದ್ಧದ ಆಗು ಹೋಗುಗಳ ಕುರಿತು ಸಂಪೂರ್ಣ ಮಾಹಿತಿ ಇತ್ತು. ಹೌದು, ಮಹಾಭಾರತವು ನಡೆಯುವುದಕ್ಕೂ ಮುನ್ನವೇ ರಚಿಸಿದವರಿಗೆ ಕುರುಕ್ಷೇತ್ರ ಯುದ್ಧದ ಕುರಿತು ಮೊದಲೇ ಮಾಹಿತಿ ಇತ್ತು ಎಂಬುದನ್ನು ನಂಬಬಹುದಾದ ವಿಚಾರವೇ ಹೌದು. ಇನ್ನು ಪಾಂಡವರಲ್ಲಿ ದಿವ್ಯದರ್ಶಿಯಾಗಿರುವ ಸಹದೇವರಿಗೂ ಈ ಮಾಹಿತಿ ಗೊತ್ತಿತ್ತು. ಹುಟ್ಟುವಾಗ ತನ್ನ ತಂದೆಯ ಮಾಂಸವನ್ನು ತಿಂದಿರುವ ಕಾರಣ ಆತನಿಗೆ ತ್ರಿಕಾಲ ಜ್ಞಾನ ಲಭಿಸಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಯುದ್ಧದಲ್ಲಿ ಪಾಂಡವರು ಗೆಲ್ಲುತ್ತಾರೆ ಹಾಗೂ ಯುಧಿಷ್ಠಿರ ಹಸ್ತಿನಾಪುರದ ರಾಜನಾಗುತ್ತಾನೆ ಎಂಬ ಮಾಹಿತಿ ಸಹದೇವನಿಗೆ ಮೊದಲೇ ತಿಳಿದಿತ್ತು. ಆದರೆ ಭವಿಷ್ಯದಲ್ಲಿ ನಡೆಯುವಂತಹ ಯಾವುದೇ ವಿಚಾರವನ್ನು ಇತರರೊಂದಿಗೆ ಹಂಚಿಕೊಂಡರೆ ನಿನ್ನ ತಲೆ 100 ಚೂರಾಗಿ ಸಾಯುತ್ತೀಯಾ ಎಂಬ ಎಚ್ಚರಿಕೆಯನ್ನು ಶ್ರೀಕೃಷ್ಣ ಪರಮಾತ್ಮ ಸಹದೇವನಿಗೆ ನೀಡಿದ್ದ ಕಾರಣ ಸಹದೇವ ಈ ಮಾಹಿತಿಯನ್ನು ಬಿಟ್ಟುಕೊಟ್ಟಿರಲಿಲ್ಲ. ಇನ್ನು ಮಹರ್ಷಿ ವೇದವ್ಯಾಸರು ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಧಾರೆ ಎರೆದಿರುವ ಕಾರಣ ಆತನಿಗೆ ಮುಂದೆ ಏನಾಗಬಹುದು ಎಂಬುದನ್ನು ತಿಳಿಯುವ ಶಕ್ತಿ ಇತ್ತು. ಹೀಗಾಗಿ ಅರಮನೆಯಲ್ಲಿ ಕುಳಿತು ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧದ ಸ್ಥಳದಲ್ಲಿ ಏನಾಗುತ್ತಿದೆ ಎಂಬ ಮಾಹಿತಿಯನ್ನು ವಿವರಿಸುತ್ತಿದ್ದರು. ಶ್ರೀಕೃಷ್ಣ ಎಲ್ಲಿರುತ್ತಾರೋ ಅಲ್ಲಿ ಗೆಲುವು ಇದ್ದೇ ಇರುತ್ತದೆ ಎಂಬುದು ದ್ರೋಣಾಚಾರ್ಯರಿಗೂ ಅದಾಗಲೇ ತಿಳಿದಿತ್ತು. ಹಾಗೆಯೇ ಕುರುಕ್ಷೇತ್ರ ಯುದ್ಧ ನಡೆಯಲು ಕಾರಣನಾದ ಶಕುನಿಗೂ ಕೂಡ ಯುದ್ಧದಲ್ಲಿ ಪಾಂಡವರು ಗೆಲ್ಲುತ್ತಾರೆ ಎಂಬ ಮಾಹಿತಿ ಇತ್ತು. ಹೀಗೆ ಈ 7 ಜನರಿಗೆ ಮಹಾಭಾರತದಲ್ಲಿ ಪಾಂಡವರು ಗೆಲ್ಲುತ್ತಾರೆ ಎಂಬುದು ಮೊದಲೇ ತಿಳಿದಿರುತ್ತದೆ. ಧನ್ಯವಾದಗಳು.